ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಏಪ್ರಿಲ್ 1ರಿಂದ ಏಪ್ರಿಲ್ 15ರ ತನಕ ನಡೆಯಲಿರುವ ಪುನರ್ ಪ್ರತಿಷ್ಠೆ ಬ್ರಹ್ಮಕಲಶೋತ್ಸವ ರಥೋತ್ಸವ ಹಾಗೂ ಚತುಪವಿತ್ರ ನಾಗಮಂಡಲೋತ್ಸವ ಆಮಂತ್ರಣ ಪತ್ರವನ್ನು ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷರಾದ ಜಿ ಶಂಕರ್ ಹಾಗೂ ಜ್ಯೋತಿಷಿ ರತ್ನ ಮಾಧವನ್ ಪೊದುವಾಳ್ ಅವರು ಜಂಟಿಯಾಗಿ ಮಹಾಶಿವರಾತ್ರಿಯಂದು ಬಿಡುಗಡೆಗೊಳಿಸಿದರು. ಆಮಂತ್ರಣ ಪತ್ರ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದ ನಾಡೋಜ ಜಿ ಶಂಕರ್ ಅವರು ಸಂಕಲ್ಪಿತ ಕಾರ್ಯಗಳು ನಿರ್ವಿಘ್ನವಾಗಿ ನಡೆಯುವಂತಾಗಲು ಮಹಾಲಕ್ಷ್ಮಿಯ ಅನುಗ್ರಹ ಬಲು ಮುಖ್ಯ ಎಂದು ಹೇಳಿದರು. ಇವತ್ತು ಇನ್ವಿಟೇಷನ್ ನಾವು ಸುಮ್ಮನೆ ಸಾಂಕೇತಿಕವಾಗಿ ಮಾಡಬೇಕನ್ನೋ ಒಂದು ದೃಷ್ಟಿಯಿಂದ ಮಾಡಿದ್ದೀವಿ. ಅವರು ಕೂಡ ಇವತ್ತು ಪೊದುವಾಳರು ನಮ್ಮ ಜೊತೆ ಇದ್ದಾರೆ. ನೀವು ಕೂಡ ಪೂಜಾ ಆಚಾರ್ಯರು ಕೂಡ ಇದ್ದೀವಿ. ನಮ್ಮ ಸಮಾಜದ ಎಲ್ಲ ಸಮಾಜ ಬಾಂಧವರಿದ್ದಾರೆ. ಇದು ಕೇವಲ ಸಾಂಕೇತಿಕವಾಗಿ ಇವತ್ತು ಶಿವರಾತ್ರಿ ದಿನ ಇದೊಂದು ಬಿಡುಗಡೆ ಮಾಡಬೇಕನ್ನೋ ತೀರ್ಮಾನ ಮಾಡಿದ್ದೆ. ಮತ್ತು ಆಮೇಲೆ ಪ್ರೆಸ್ ಕರೆದು ಎಲ್ರಿಗೂ ನಾವು ಇದರ ವಿವರವನ್ನು ನೀಡಲಿಕ್ಕಿದ್ದೇವೆ. ಖಂಡಿತ ಒಂದು ಏಪ್ರಿಲ್ 1ರಿಂದ 15ರವರೆಗೆ ಒಂದು ಒಳ್ಳೆಯ ಕಾರ್ಯಕ್ರಮ ತಾಯಿ ಹಾಗೂ ಪರಿವಾರ ದೇವರುಗಳ ಒಂದು ಸಹಾಯದಿಂದ ನಡೀತದೆ. ಮಾಧವನ್ ಪೊದುವಾಳ್ ಅವರು ಮಾತನಾಡಿ, ಮುಹೂರ್ತಗಳೆಲ್ಲವೂ ಆ ಮಹಾತಾಯಿಯ ಆಶೀರ್ವಾದದಿಂದ ಸುಮುಹೂರ್ತಗಳಾಗದೆ ಆಕೆ ಭಕ್ತರೆಲ್ಲರನ್ನ ಹರಸಲಿ ಎಂದು ಹೇಳಿದರು. ಪ್ರಧಾನ ಅರ್ಚಕ ರಾಘವೇಂದ್ರ ಉಪಾಧ್ಯಾಯ, ಅರ್ಚಕ ವಿಷ್ಣು ಉಪಾಧ್ಯಾಯ ಶ್ರೀ ಮಹಾಲಕ್ಷ್ಮೀ ದೇವಿಗೆ ವಿಶೇಷ ಪೂಜೆಯನ್ನ ನೆರವೇರಿಸಿದರು. ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಅಧ್ಯಕ್ಷ ಜಯಸಿ ಕೋಟ್ಯಾನ್, ಉಪಾಧ್ಯಕ್ಷ ಸುಭಾಷ್ ಚಂದ್ರ ಕಾಂಚನ್, ಗೌರವ ಪ್ರಧಾನ ಕಾರ್ಯದರ್ಶಿ ಸುಧಾಕರ್ ಕುಂದರ್, ಖಜಾಂಚಿ ಭರತ್ ಯರ್ಮಾಳ್, ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಗುಂಡು ಅಮೀನ್, ಕಾರ್ಯದರ್ಶಿ ಶಂಕರ್ ಸಾಲ್ಯನ್, ಕೋಶಾಧಿಕಾರಿ ವಿನಯ್ ಕರ್ಕೇರ ಮಲ್ಪೆ, ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರಾಡಳಿತ ಸಮಿತಿಯ ಅಧ್ಯಕ್ಷ ವಾಸುದೇವ್ ಸಾಲ್ಯನ್, ಕಾರ್ಯದರ್ಶಿ ನಾರಾಯಣ್ ಸಿ ಕರ್ಕೇರ, ಕೋಶಾಧಿಕಾರಿ ಶಿವಕುಮಾರ್ ಯರ್ಮಾಳ್, ದಕ್ಷಿಣ ಕನ್ನಡ ಮೊಗವೀರ ಮಹಿಳಾ ಮಹಾಜನ ಸಂಘದ ಅಧ್ಯಕ್ಷ ಅಪ್ಪಿಎಸ್ ಸಾಲ್ಯಾನ್, ಮಾಜಿ ಅಧ್ಯಕ್ಷೆ ಸರಳಾ ಪಿ ಕಾಂಚನ್, ಉದ್ಯಮಿ ಭುವನೇಂದ್ರ ಕಿದಿಯೂರು, ವಿಜಯ್ ಕುಂದರ್, ಸುಜಿತ್ ಕುಮಾರ್, ಸುರೇಶ್ ಕರ್ಕೇರ, ಮನೋಜ್ ಕಾಂಚನ್ ಯರ್ಮಾಳ್, ಮೋಹನ್ ಬಿ ಕರ್ಕೇರ, ಮೋಹನ್ ಪೆಂಗ್ರಿ, ಮೊಗವೀರ ಸೇವಾ ಸಂಘದ ಬಾಗ್ವಾಡೆ ಕುಂದಾಪುರ ಶಾಖೆಯ ಅಧ್ಯಕ್ಷ ಉದಯ್ ಕುಮಾರ್ ಹಟ್ಟಿಯಂಗಡಿ, ಮಲ್ಪೆ ಮೀನುಗಾರರ ಸಂಘದ ಅಧ್ಯಕ್ಷ ದಯಾನಂದ್ ಕೆ ಸುವರ್ಣ, ರವಿರಾಜ್ ಸುವರ್ಣ, ಆಳ ಸಮುದ್ರ ಬೋಟ್ ಮಾಲಕರ ಸಂಘದ ಅಧ್ಯಕ್ಷ ಸುಭಾಷ್ ಮೆಂಡನ್, ಶಿವರಾಮ್ ಕೆ, ಮೊಗವೀರ ಯುವ ಸಂಘಟನೆಯ ಸದಸ್ಯರು, ಮಹಿಳಾ ಸಂಘದ ಸದಸ್ಯರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಪಡುಬಿದ್ರೆ.